ಬ್ರಿಟನ್ನಿನ ಪ್ರಧಾನಿ ಕೈರ್ ಸ್ಟಾರ್ಮರ್ ಸರ್ಕಾರವು ವಲಸೆ ಉದ್ಯೋಗಿಗಳು ಕಾಯಂ ನಿವಾಸ ಹೊಂದಲು ಇದ್ದ 5 ವರ್ಷಗಳ ಮಿತಿಯನ್ನು 10 ವರ್ಷಕ್ಕೆ ಏರಿಸಿದೆ. ಈ ಕಾಯಂ ನಿವಾಸದ ಅವಧಿ ವಿಸ್ತರಿಸಲ್ಪಟ್ಟುದರಿಂದ ಹೆಚ್ಚು ಬಾಧಿಸಲ್ಪಡುವವರು ಭಾರತೀಯರು ಎಂದು ಹೇಳಲಾಗಿದೆ. ಅಮೆರಿಕದಲ್ಲಿ ವಲಸೆ ನಿಯಮ ಬಿಗಿಗೊಳಿಸಿ ಸಾಕಷ್ಟು ಭಾರತೀಯರನ್ನು ಗಡೀಪಾರು ಮಾಡಿರುವುದು ತಿಳಿದ ವಿಷಯವೇ ಆಗಿದೆ. ಈಗ ಸಾಕಷ್ಟು ಜನ ಕಾಯಂ ನಿಶ್ಚಿತ ಕೆಲಸವಿಲ್ಲದ ವಲಸೆಗಾರರನ್ನು 5 ವರ್ಷದ ಸುತ್ತಿನವರನ್ನು ಗಡೀಪಾರು ಮಾಡಲು ಬ್ರಿಟನ್ ಸರ್ಕಾರವು ತೀರ್ಮಾನಿಸಿದೆ ಎಂದು ತಿಳಿದುಬಂದಿದೆ. ವಲಸೆಗಾರರಿಗೆ ಬ್ರಿಟನ್ನಿನಲ್ಲಿ ದರಖಾಸ್ತು ಅವಕಾಶವೂ ಇತ್ತು. ಇದನ್ನು ಕೂಡ ಈಗ 10 ವರ್ಷಗಳ ಸೇವೆ ಎಂದು ವಿಸ್ತರಿಸಲಾಗಿದೆ. ಬ್ರಿಟನ್ನಿಗೆ ಹೆಚ್ಚು ಭಾರತೀಯ ವೃತ್ತಿನಿರತ ಕೆಲಸಗಾರರು ಮತ್ತು ವಿದ್ಯಾರ್ಥಿಗಳು ನಿರಂತರ ಹೋಗುತ್ತಲೇ ಇದ್ದಾರೆ. ಬ್ರಿಟನ್ನಿನಲ್ಲಿ ಕಾಯಂ ನಿವಾಸಿಗಳಲ್ಲದ 2.5 ಲಕ್ಷ ಮಂದಿ ಭಾರತೀಯರು ಇದ್ದಾರೆ. ಅವರು ಕಾಯಂ ವಾಸಿಗಳಾಗಲು ಈಗ ಹೆಚ್ಚು ಕಾಲ ಕಾಯಬೇಕು ಹಾಗೂ ಅವಕಾಶ ಕೂಡ ಕಡಿಮೆ ಎನ್ನಲಾಗಿದೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.